रहते हैं, लेकिन उस पक्ष में चंद लोग खराब रहने की वजह से पार्टी का नाम बदनाम होता है। लेकिन यहाँ पर सब जन काम अच्छा कर रहे हैं। ज्यादा टाइम न लेते हुए, अगर तुम ध्यान रखो, 15 दिन में तुम जितना काम करोगे 15 घंटे में काम मेरा उतना काम हो जाए। आम्हाला जॉईन करून समस्त संघटनेला व समस्त दलिताला आज जॉईन करून आज आम्हाला ರಾಜ್ಯದ ರಾಜ್ಯಾಧ್ಯಕ್ಷರಾದ ಶ್ರೀ ನಳಿನಕುಮಾರ್ ಕಟೀಲ್ ಅವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ದಾರೆ. ಅದಕ್ಕಿಂತ ಮುಂಚೆ ವಿಶೇಷ ಸೂಚನೆ. ಮಾಧ್ಯಮದ ಮಿತ್ರರು, ಮೊದಲಿಗೆ ಇವತ್ತು ಮೇಲೆ ಕೂತಿರ್ತಕ್ಕಂಥ ಸಂಸದರು, ಶಾಸಕರು, ನಾವೆಲ್ಲ ಈ ಸ್ಥಾನಕ್ಕೆ ಏರಿಯಿಂದ ಬಂದ ವ್ಯಕ್ತಿಯನ್ನು ಒಬ್ಬ ಜನಪ್ರತಿನಿಧಿಯನ್ನಾಗಿ ಮಾಡಲಿಕ್ಕೆ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಪ್ರಣಾಮಗಳನ್ನು ಅರ್ಪಿಸಬೇಕು. ಚುನಾವಣೆಯ ಪ್ರಚಾರದ ಕಾವು ಏರ್ತಾ ಇದೆ. ಸಂಜು ಕಾಂಬ್ಳೆ, ದೀಪಕ್ ಕಾಂಬ್ಳೆ, ಇಂದ್ರಜಿತ್ ಗಾಯಕ್ವಾಡ್, ದಶರಥ್ ಕೊಂಡ್ರೆ, ಗೌತಮ್ ಕಾಂಬ್ಳೆ, ಅಂಗರ್ ಗಾಯಕ್ವಾಡ್ ಇವರ ನೇತೃತ್ವ ಇವರೆಲ್ಲರ ವೇದಿಕೆ ಮೇಲೆ ಬಂದು ಮಾನ್ಯ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಗೊಳಿಸಬೇಕು ಅಂತ ಕೇಳ್ಕೊತೀನಿ. ಅದೇ ರೀತಿ ಕುರುಬ ಸಮಾಜದ ಸುಭಾಷ್ ರೇಕುಳಗಿ ಅವರ ನೇತೃತ್ವದಲ್ಲಿ ನಾರಾಯಣಪುರ ಗ್ರಾಮದ ಕುರುಬ ಸಮಾಜದ ಕಾರ್ಯಕರ್ತರು ಕೂಡ ಪಕ್ಷವನ್ನು ಸೇರ್ಪಡೆ ಮಾಡ್ತಾ ಇದ್ದಾರೆ. ಅದೇ ರೀತಿ ರವಿ ನಾವತ್ಕರ್ ಕನ್ನಡ ಪರ ಹೋರಾಟ जहर को पीला नहीं सकता है. इस देश का जवान एक ही भाषा समझता है, एक ही मंत्र का जाप करता है, एक ही सपने की आराधना करता है. वो मंत्र है, वो सपना है विकास, विकास और विकास. ಚುನಾವಣೆಯ ಕಣ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಅಧಿಕಾರ ಸಿಕ್ಕಾಗ ಸಿದ್ದರಾಮಣ್ಣ ಅಹಿಂದ 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 ಘೋಷಣೆಯಿಂದ ಕೂಗಿದ್ರು, ಅಹಿಂದ ಚಳವಳಿಯಿಂದ ಎಬ್ಬಿಸಿದ್ರು. ಮೈಸೂರಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ಸಿದ್ದರಾಮಣ್ಣನ ಅಹಿಂದ ರಾಜ್ಯದಲ್ಲಿ ಪ್ರವಾಸವನ್ನ ಮಾಡಿತ್ತು. ಆದ್ರೆ ಅಧಿಕಾರ ಮಟ್ಟ ಬಂದಾಗ ಅಹಿಂದವನ್ನ ಮುಗಿಸಿದ್ರು ಸಿದ್ದರಾಮಣ್ಣ. ಅಧಿಕಾರದ ಚುಕ್ಕಾಣಿ ಹಿಡಿಯುವುದಕ್ಕೆ ಮಾತ್ರ ಅಹಿಂದವನ್ನು ಸ್ವೀಕಾರ ಮಾಡಿದ್ರು ಸಿದ್ದರಾಮಣ್ಣ. ಸಿದ್ದರಾಮಣ್ಣನಲ್ಲಿ ನನ್ನ ಪ್ರಶ್ನೆ ಇದೆ. ಸಾವಿರಾರು ಮುಗ್ಧ ಜನ, ಹೃದಯವಂತಿಕೆ, ಶ್ರೀಮಂತ ಇರತಕ್ಕಂಥ ದಲಿತ ಸಮುದಾಯವನ್ನು ಎಬ್ಬಿಸಿದ್ರಲ್ಲ, ಆದ್ರೆ ಯಾಕೆ ನೀವು ದಲಿತ ಮುಖ್ಯಮಂತ್ರಿ ಖರ್ಗೆಯನ್ನ ಸೋಲಿಸಲಿಕ್ಕೆ ಹಿಂದಿನಿಂದ ಚಾಕು ಹಿರಿದ್ರಿ? ಉತ್ತರ ಕೊಡಿ ಖರ್ಗೆ ಅವರೇ. ಪರಮೇಶ್ವರನನ್ನ ಯಾಕೆ ಉಪಮುಖ್ಯಮಂತ್ರಿ ಮಾಡಿಲ್ಲ? ದಲಿತರ ಬಗ್ಗೆ ಕಣ್ಣೀರು ಹಾಕಿರ್ತಕ್ಕಂಥ ಸಿದ್ದರಾಮಣ್ಣ, ದಲಿತರ ಬಗ್ಗೆ ಚಿಂತನೆ ಇರತಕ್ಕಂಥ ಕಾಂಗ್ರೆಸ್ ದಲಿತರಿಗೆ ನ್ಯಾಯವನ್ನಾದ್ರೂ ಎಲ್ಲಿ ಕೊಟ್ಟಿದೆ ಹೇಳಿ? ಒಂದೇ ಒಂದು ಬಾರಿ ಪರಮೇಶ್ವರನ ಉಪಮುಖ್ಯಮಂತ್ರಿ ಮಾಡಲಿಲ್ಲ. ಅದಕ್ಕಿಂತ ಹಿಂದೆ ಪರಮೇಶ್ವರನನ್ನ ಸೋಲಿಸಿದ್ರೆ ಅದು ಕಾಂಗ್ರೆಸ್. ಕೇವಲ ಪರಮೇಶ್ವರನನ್ನ ಸೋಲಿಸಲಿಲ್ಲ ಕಾಂಗ್ರೆಸ್ ಡಾಕ್ಟರ್ BR ಅಂಬೇಡ್ಕರ್ಗೆ ಅನ್ಯಾಯ ಮಾಡಿತಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಈ ದೇಶದ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಶಿಲ್ಪಿ. ಈ ರಾಷ್ಟ್ರದಲ್ಲಿ ಸಂವಿಧಾನವನ್ನು ಬರೆದುಕೊಟ್ಟಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಅಡಿಪಾಯವನ್ನು ಹಾಕಿರ್ತಕ್ಕಂಥ ಅಂಬೇಡ್ಕರ್ ಪ್ರಾಣ ತ್ಯಾಗ ಆದಾಗ ಶವ ಸಂಸ್ಕಾರಕ್ಕೂ ದೆಹಲಿಯಲ್ಲಿ ಜಾಗ ಕೊಡದೇ ಇರತಕ್ಕಂಥ ಕಾಂಗ್ರೆಸ್ ಅದ್ಯಾಕೆ? ಅಂಬೇಡ್ಕರನ್ನ 2 ಬಾರಿ ಲೋಕಸಭೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್, 2 ಬಾರಿ ಅವರ ವಿರುದ್ಧ ಅಭ್ಯರ್ಥಿಯನ್ನ ಹಾಕಿದ್ದು ಕಾಂಗ್ರೆಸ್. ಅಂಬೇಡ್ಕರ್ಗೆ ಈ ದೇಶದಲ್ಲಿ ಯಾರಾದರೂ ಅವಮಾನ ಮಾಡಿದ್ರೆ ಅದು ಕಾಂಗ್ರೆಸ್ ಮತ್ತು ಗಾಂಧಿ ಕುಟುಂಬ. ಯಾವ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡೋದಕ್ಕೋಸ್ಕರ, ಪ್ರಜಾಪ್ರಭುತ್ವದ ಸಿದ್ಧಾಂತವನ್ನು ಎತ್ತಿ ಹಿಡಿದಕ್ಕೋಸ್ಕರ ಅಂಬೇಡ್ಕರ್ ಪರಿಶ್ರಮ ಹಾಕಿದ್ರ, ಅಂತಹ ಅಂಬೇಡ್ಕರ್ಗೆ ಅವಮಾನ ಮಾಡಿದ ಪಾರ್ಟಿ ಇದ್ರೆ ಕಾಂಗ್ರೆಸ್.